9/11 ಅಕ್ರಮ ಸಕ್ರಮ, ಹಕ್ಕುಪತ್ರ, ಕೆಂಪು ಕಲ್ಲು ಮರಳಿನ ಸಮಸ್ಯೆ, ವಿದ್ಯುತ್ ಎನ್ಒಸಿ, ಸಂಧ್ಯಾ ಸುರಕ್ಷಾ, ವಿಧವೆ ವೇತನ ಕಡಿತ ಇವುಗಳನ್ನು ವಿರೋಧಿಸಿ ಬಿಜೆಪಿ ಮಂಡಲದ ವತಿಯಿಂದ ಬೆಳುವಾಯಿ ಪಂಚಾಯತ್ ಮುಂಭಾಗ ಪ್ರತಿಭಟನೆ ನಡೆಯಿತು. ಬಿಜೆಪಿ ಮುಖಂಡ ಗೋಪಾಲ್ ಶೆಟ್ಟಿಗಾರ್, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ಶೆಟ್ಟಿ, ಮಂಡಲ ಕಾರ್ಯಕಾರಿಣಿ ಸದಸ್ಯೆ ವಂದನಾ ಪ್ರಭು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತು ಇದೆಲ್ಲವನ್ನು ಮಾಡಿಕೊಂಡು ಬಂದಿರುವ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಸಾರ್ವಜನಿಕರು ಸೇರಿ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಸರ್ಕಾರ ಮಾನವ ಮರ್ಯಾದೆ ಏನಾದ್ರೂ ಇದ್ರೆ ಈ ಜನರಿಗೆ, ಈ ರಾಜ್ಯದ ಜನರಿಗೆ, ಈ ರಾಜ್ಯದ ಮತದಾರರಿಗೆ ಅನ್ಯಾಯ ಮಾಡದೆ ಒಳ್ಳೆ ರೀತಿಯ ಆಡಳಿತವನ್ನ ಮಾಡಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನ ನಿಮಗೆ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದೇ ರೀತಿ ಹಿಂದೂ ವಿರೋಧಿ ನೀತಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಹಿಂದುತ್ವದ ಭದ್ರಾಕೋಟೆ ಅಂತ ಹೇಳಿ ಆ ಹಿಂದುತ್ವದ ಭದ್ರಾಕೋಟೆಯನ್ನ ಭೇದಿಸುವಂತ ಕೆಲಸ ಎಲ್ಲಾ ಇಲಾಖೆಯ ವರ್ಗದ ಅಧಿಕಾರಿಗಳನ್ನ ಹಿಡಿದುಕೊಂಡು, ಉಸ್ತುವಾರಿ ಸಚಿವರನ್ನ ಹಿಡಿದುಕೊಂಡು ಎಲ್ಲರೂ ಕೂಡ ನಮ್ಮನ್ನ ಈ ಹಿಂದೂ ಕಾರ್ಯಕರ್ತರನ್ನ ಮಟ್ಟ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಹಿಂದೂ ಕಾರ್ಯಕರ್ತರ ಬಲಿದಾನ ಆಗಿದ್ರೆ ಆ ಹಿಂದೂ ಕಾರ್ಯಕರ್ತರಿಗೆ ಪಟ್ಟ ಕಟ್ತಾರೆ ಅವರು ರೌಡಿ ಸೀಟರ್ ಅಂತ ಹೇಳಿ. ಅಲ್ಲ ಸ್ವಾಮಿ, ಅವ್ರು ರೌಡಿ ಸೀಟರ್ ಅಲ್ಲ. ನಾವು ಎದೆ ತಟ್ಟಿ ಹೇಳ್ತಾ ಇದ್ದೇವೆ, ಅವೊಬ್ಬ ಹಿಂದೂ ರಕ್ಷಕ, ಅವೊಬ್ಬ ಹಿಂದೂ ಗೋ ರಕ್ಷಕ, ಅವ ಹಿಂದೂ ಮಹಿಳೆಯರನ್ನ, ಹಿಂದೂ ಯುವತಿಯರನ್ನ ರಕ್ಷಣೆ ಮಾಡುವಂತ ಒಬ್ಬ ಯೋಧ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಅದಕ್ಕೋಸ್ಕರ ಅಂತ ಬಲಿದಾನವನ್ನ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಏನೋ ಒಂದು ಬಾರಿ ನಮ್ಮ ಪ್ರಧಾನಿಗಳಿಗೆ ಒಂದು ಮಾತನ್ನು ಹೇಳಿದಂತ ಸಿದ್ದರಾಮಯ್ಯ ಏನಂತ ಹೇಳಿದ್ರಿ ಸ್ವಾಮಿ, ನೀವು ನರಹಂತಕ ಅಂತ ಹೇಳಿದ್ರಿ. ಇವತ್ತು ರಾಜ್ಯದಲ್ಲಿ ಅಲ್ಲಲ್ಲಿ ಕೊಲೆಗಳ ಆಗ್ತಾ ಇದೆ. ಏನೋ ಮೊನ್ನೆ IPL ನಡೆದಾಗ 11 ಮಂದಿಯನ್ನ RCB ಅಭಿಮಾನಿಗಳನ್ನ ನೀವು ಕೊಂದ್ರಿ. ಅವಾಗ ನಿಮ್ಮನ್ನ ಏನಂತ ಕರಿಬೇಕು? ಏನಂತ ಕರಿಬೇಕು ಹೇಳಿ ಬಂಧುಗಳೇ, ಏನಂತ ಕರಿಬೇಕು? 11 ಜನರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಬ್ಬರ ಏನು ಒಡನಾಟ ಏನಿದೆ, ಓಡಾಟದ ಇನ್ನೊಬ್ಬ ಪ್ರಮುಖರಾದ ಸದಾನಂದ ಶೆಟ್ಟಿ ಹನಬೆಟ್ಟು, ಸುರೇಶ್ ಬೆಳುವಾಯಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಜಯಂತಿ ಸಾಲ್ಯಾನ್, ಸೂರಜ್ ಆಳ್ವಾ, ಗ್ರಾಮ ಪಂಚಾಯತ್ ಸದಸ್ಯರು, ಪಕ್ಷದ ಬೂತ್ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.